ಭಾರೀ ಮಳೆಯಿಂದಾಗಿ ಮಲ್ಲಾರು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯ ಕೊಠಡಿಯೊಳಗೆ ನೀರು ತುಂಬಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಶತಮಾನ ಪೂರೈಸಿದ ಉರ್ದು ಶಾಲೆಯ ಹಳೆ ಕಟ್ಟಡದಲ್ಲಿ ಮೌಲಾನಾ ಆಜಾದ್ ಶಾಲೆ ನಡೆಯುತ್ತಿದ್ದು, ಕೊಠಡಿ ಕೋಣೆಗಳು ಬಿರುಕು ಬಿಟ್ಟು ಗಾಳಿ ಮಳೆಯಿಂದಾಗಿ ಕೆಲವು ಕೋಣೆಗಳ ಮೇಲ್ಛಾವಣಿ ಹಂಚುಗಳು ಕೂಡ ಹಾರಿ ಹೋಗಿವೆ. ಇದರಿಂದಾಗಿ ಮೇಲ್ಛಾವಣಿ ಒಳಗಿನಿಂದ ಮತ್ತು ಬಿರುಕು ಬಿಟ್ಟಿರುವ ಗೋಡೆ ಹಾಗೂ ಕಿಟಕಿಗಳಿಂದ ತರಗತಿ ಕೋಣೆಯೊಳಗೆ ಮಳೆ ನೀರು ತುಂಬಿಕೊಳ್ಳುವಂತಾಗಿದೆ. ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ಮಲ್ಲಾರು ಫಕೀರನಕಟ್ಟೆ ಪರಿಸರದ ರಿಕ್ಷಾ ಚಾಲಕರು ಶಾಲೆಗೆ ಆಗಮಿಸಿ ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಮನೆ ತಲುಪಿಸುವಲ್ಲಿ ಸಹಕರಿಸಿದ್ದಾರೆ. ಪುರಸಭೆ ಸದಸ್ಯ ನೂರುದ್ದೀನ್, ಮಲ್ಲಾರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಾದಿಕ್ ಮೊಹಮ್ಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರಾಗವಾಗಿ ಮಳೆ ಸುರಿಯುವುದರಿಂದ ಹಿಂದೂಸ್ತಾನಿ ಶಾಲೆ, ನಮ್ಮ ಮಲ್ಲಾರು ಹಿಂದೂಸ್ತಾನಿ ಶಾಲೆ, ಇದರಲ್ಲಿ ಮೌಲಾನಾ ಆಜಾದ್ ಶಾಲೆ ಇಲ್ಲಿ ಉಂಟು. ಇದರಲ್ಲಿ ಮೌಲಾನಾ ಆಜಾದ್ ಶಾಲೆಯಲ್ಲಿ 150 ಮಕ್ಕಳಿದ್ದಾರೆ. ಹಾಗೂ ಸರ್ಕಾರಿ ಸಂಯುಕ್ತ ಉರ್ದು ಶಾಲೆ ಬಹಳ ಒಂದು ಪುರಾತನ ಕಟ್ಟಡ, 100 ವರ್ಷಕ್ಕೆ ಹೆಚ್ಚು ಮೇಲಾಗಿದೆ. ಈ ಕಟ್ಟಡಕ್ಕೆ ನಾವು ಈ ಶಾಲೆ ನೋಡ್ತಾ ಇರೋದು ತುಂಬ ಗಂಭೀರ ಸ್ಥಿತಿಯಲ್ಲಿದೆ. ಯಾಕೆಂದರೆ 100ಕ್ಕೂ ಮೇಲೆ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಆದರೆ ಇವತ್ತು ನಿನ್ನೆಯಿಂದ ನಿರಂತರ ಮಳೆಯಿಂದಾಗಿ ಇಲ್ಲಿ ನೀರೆಲ್ಲ ತುಂಬಿ ಕಿಟಕಿ ಬಾಗಿಲು ಇಲ್ಲ ಕಾರಣ ನೀರೆಲ್ಲ ಕ್ಲಾಸಿನ ಒಳಗೆ ನುಗ್ಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈಗ ಮಕ್ಕಳು ಕ್ಲಾಸಿಂದ ಹೊರಗೆ ಬಂದು ನಿಂತಿದ್ದಾರೆ, ಸರಾಗ ಮಳೆಯಲ್ಲಿ ಚಂಡಿಯಾಗಿ ನಿಂತಿದ್ದಾರೆ. ತಾವು ಇದಕ್ಕೆ ನಾನು ಈ ವಾರ್ಡಿನ ಕೌನ್ಸಿಲರ್ ಆಗಿದ್ದ ನೂರುದ್ದೀನ್